ನಾನಿವತ್ತು ಬಟಾಣಿ ಪುಲಾವ್ ಮಾಡ್ತೇನೆ. 1.5 ಗ್ಲಾಸ್ ಅಕ್ಕಿ ನಾನು ಅರ್ಧ ಗಂಟೆ ನೆನೆಸಿ ತೊಳೆದಿಟ್ಟಿದ್ದೇನೆ. 1 ಗ್ಲಾಸ್ ಬಟಾಣಿ ತೆಗೆದಿದ್ದೀನಿ. ಒಂದು ಸಣ್ಣದು ಬಟಾಟೆ ಹಾಕಿದ್ದೇನೆ. ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, ಬೆಳ್ಳುಳ್ಳಿ, ಶುಂಠಿ. ಇದು ಮಸಾಲೆಗೆ ಕೆತ್ತೆ, ಲವಂಗ, ಮರಾಠ ಮೊಗ್ಗು, ಏಲಕ್ಕಿ. ಇದರಲ್ಲಿ ಎಣ್ಣೆ ಹಾಕಿದ್ದೀನಿ ಕುಕ್ಕರಲ್ಲಿ. ಇದೆಲ್ಲ ಕಡಿತೇನೆ ನಾನು. ದೊಡ್ಡ ಮಸಾಲೆ ಹಾಕ್ತೀನಿ. ಬಟಾಣಿ ಹಾಕ್ತೀನಿ. ಅಕ್ಕಿ ಹಾಕ್ತೇನೆ. ಉಪ್ಪು ಹಾಕ್ತೇನೆ. ಒಂದು ಪ್ಯಾಕೆಟ್ ಮ್ಯಾಗಿ ಗುಣ ಮಸಾಲ ಹಾಕ್ತೇನೆ. ಭಾರಿ ರುಚಿ ಆಗ್ತದೆ ಹಾಕಿದ್ರೆ, ಪರಿಮಳ ಹಾಕಿ. ಈ ಗ್ಲಾಸಲ್ಲಿ ನಾನು 1.5 ಗ್ಲಾಸ್ ಅಕ್ಕಿ ಹಾಕಿದ್ದೇನೆ. ಅದಕ್ಕೆ 1 ಗ್ಲಾಸ್ ಬಟಾಣಿ ಹಾಕಿದ್ದೇನೆ. ಹಾಗೆ ನಾನು 3.5 ಕಪ್ ನೀರು ಬಿಸಿ ಮಾಡಲಿಕ್ಕಿತ್ತು, ಅದು ಹಾಕ್ತೀನಿ. ಮತ್ತು ಕುಕ್ಕರ್ ಮುಚ್ಚಳ ಮುಚ್ಚಿ 1 ವಿಸಿಲ್ ತೆಗಿತೇನೆ. ಪುಲಾವ್ ರೆಡಿ ಆಗಿದೆ. ಬಟಾಣಿ ಪುಲಾವ್ ರೆಡಿ ಆಗಿದೆ. ನೀವು ಸಹ ಟ್ರೈ ಮಾಡಿ, ಮತ್ತು ಹೇಗೆ ಆಯಿತು ಅಂತ ಕಮೆಂಟ್ ಮಾಡಬೇಕು. ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಲಿಕ್ಕೆ ಲೈಕ್ ಮತ್ತು ಕಮೆಂಟ್ ಹಾಕಿ. ಈ ವಿಡಿಯೋ ಎಲ್ಲ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ.